ಮಂಗಳೂರಿನ ಪಂಪ್ವೆಲ್ ಮೇಲ್ಸೇತುವೆ ಕಾಮಗಾರಿ ಇನ್ನು 3 ತಿಂಗಳ ಕಾಲ ಪೂರ್ಣ ಆಗಲ್ಲ ಅಂತ ವಿಧಾನ ಪರಿಷತ್ ಸದಸ್ಯ ಇವಾಂಡ್ಸೌಜಾ ವ್ಯಂಗ್ಯವಾಡಿದ್ದಾರೆ. ಪಂಪ್ವೆಲ್ ಕಾಮಗಾರಿ ಅರ್ಧ ಮಾಡಿ ಬಿಟ್ಟು ಕೊಡುವುದು ಬೇಡ, ಸುರಕ್ಷಿತವಾದ ಪಂಪ್ವೆಲ್ ಕಾಮಗಾರಿ ಸಮರ್ಪಕವಾಗಿ ಮಾಡಿ ಮುಗಿಸಲಿ. ಇನ್ನು 3 ತಿಂಗಳ ಕಾಲ ಈ ಕಾಮಗಾರಿ ಪೂರ್ಣ ಆಗಲ್ಲ. ಕಾರ್ಯಕ್ರಮದಲ್ಲಿ ಕಾರು ರಿಕ್ಷಾ ಸಂಚಾರಕ್ಕಾಗಿ ಮಣ್ಣು ಹಾಕಿ ಕೊಡೋ ಅವಶ್ಯಕತೆ ಇಲ್ಲ. ಈಗ ನಡೆಯುತ್ತಿರುವ ಈ ಕೆಲಸದಿಂದ ಈ ಕಾಮಗಾರಿ ಮುಗಿಯುವುದು ಅಸಾಧ್ಯ. ಜನವರಿ 1ರ ಸಂಜೆ 4 ಗಂಟೆವರೆಗೆ ಸಂಸದರಿಗೆ ಕಾಲಾವಕಾಶವಿದೆ. ಬಳಿಕ ಜನರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ. ಈ ಬಗ್ಗೆ ಸಂಸದರು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿ, ಜನರೊಂದಿಗೆ ಆಟ ಆಡುವುದನ್ನು ನಿಲ್ಲಿಸಲಿ ಎಂದು ಸಂಸದರ ವಿರುದ್ಧ ಕಿಡಿಕಾರಿದರು. 1 ತಾರೀಕಿನ 4 ಗಂಟೆವರೆಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವಕಾಶ. ರಸ್ತೆಯನ್ನು ಸರಿ ಮಾಡಿ ಪಂಪಲ್ ಬ್ರಿಡ್ಜ್ ಅನ್ನು ಓಪನ್ ಮಾಡಿ ಫುಲ್ ಸೆಕ್ಯೂರಿಟಿ ಸೈಡ್ ಅನ್ನು ಕಟ್ಟದೆ ಅರ್ಧಂಬರ್ಧ ಮಾಡಿದ್ರೆ ನಾವು ಒಂದು ಒಪ್ಪೋದೆ. ಸೊ ನೀವು ಏನು ಮಾತು ಹೇಳಿದ್ದೀರಿ ಆ ಮಾತು ಪ್ರಕಾರ ನಡೆಸಬೇಕು, ಮಾತನ್ನು ಉಳಿಸಿಕೊಳ್ಬೇಕು. ಹಾಗಾಗಿ ಇಡೀ ದೇಶ ಇದರ ಬಗ್ಗೆ, ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಒಂದೇ ಒಂದು ಮಾನ್ಯುಮೆಂಟ್ ಇದ್ದರೆ ಮಂಗಳೂರಿಗೆ ಅದು ಪಂಪಲ್ ಬ್ರಿಡ್ಜ್ ಅಂತ ಸರ್ಕ್ಯುಲೇಟ್ ಆಗ್ತಾ ಇದೆ. ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಇಷ್ಟು ಸಮಯ ತೆಗೆದುಕೊಂಡಿರ್ತಕ್ಕಂಥ 10 ವರ್ಷಗಳ ಕಾಲ ಆಯಿತು. ತೆಗೆದುಕೊಂಡಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರಿಗೆ ಹೊಸತೊಂದು ಕಿರೀಟ. ಈ 1 ತಾರೀಕಿಗೆ 1 ತಾರೀಕು ಕರ್ನ ಓಪನ್ ಕರ್ನ ಅಂತ ಹೇಳಿದ್ದಾರೆ. ನಾನು ಅದನ್ನು ಟಿವಿಗಳಲ್ಲಿ ಬಂದದ್ದನ್ನು ನೋಡಿದ್ದೇನೆ. ಅವ್ರು ಹೇಳಿದ್ದು ಇವರು ಹೇಳಿದ್ದು ಗೊತ್ತಿಲ್ಲ. ಆದರೆ ಅದು ಕೆಲಸ ನಡೆಯುವಂಥ ರೀತಿ ಇನ್ನೂ 1 ವರ್ಷದ ಮಟ್ಟಿಗೆ ಕೆಲಸ ಮಾಡುವಷ್ಟು ಉಂಟು. ಹಾಗಾಗಿ ನಾನು ಶಾಸಕರ ನಮ್ಮ ಸಂಸದರ ಗಮನಕ್ಕೆ ತರಲಿ ಬಯಸ್ತೇನೆ. ಈಗ ನಡೆಯುವಂಥ ಕೆಲಸದಲ್ಲಿ ನೀವು 1 ತಾರೀಕಿಗೆ ಓಪನ್ ಮಾಡಲಿಕ್ಕೆ ಹೈಲಿ ಇಂಪಾಸಿಬಲ್.